ಮಂಗಳೂರಿನ ಸೇಂಟ್ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಪೊಲಿಟಿಕಲ್ ಸೈನ್ಸ್ ವಿಭಾಗದ ವತಿಯಿಂದ ಅಲೋಶಿಯಸ್ ಮಾಡೆಲ್ ಯುನೈಟೆಡ್ ನೇಷನ್ಸ್ ಆಲ್ಮನ್ 2025 ಎಂಬ ಕಾರ್ಯಕ್ರಮವು ಸಂಸ್ಥೆಯ ಎಲ್ಎಫ್ ರಸ್ಕಿನ್ ಹಾಲ್ನಲ್ಲಿ ನಡೆಯಿತು. ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಪ್ರಸ್ತುತ ರಾಜ್ಯ ಹಾಗೂ ದೇಶ ವಿದೇಶಗಳ ರಾಜಕೀಯ ವಿಷಯಗಳನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಎಂದರು. 5 ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಒಂದು ಸೈಂಟ್ ಅಲೋಸಿಯಸ್ ಕಾಲೇಜಲ್ಲಿ ಈ ರೀತಿಯಾದಂತಹ ಒಂದು ಕಾನ್ಫರೆನ್ಸ್ ಮಾಡುವುದರ ಮುಖಾಂತರ ಮಕ್ಕಳಲ್ಲಿ ಇರತಕ್ಕಂತಹ ಏನೋ ಯಾವ ರೀತಿಯಾಗಿ ಒಂದು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಈ ಒಂದು ದೇಶದ ಆ ಒಂದು ಲೋಕಸಭಾ ವಿಚಾರ ಇರಬಹುದು, ಹಾಗೇನೆ ವಿವಿಧ ರಾಷ್ಟ್ರಗಳಲ್ಲಿರತಕ್ಕಂತಹ ಆ ಒಂದು ಕಾನೂನಿನ ವಿಚಾರದಲ್ಲಿ ಇರಬಹುದು, ಅಲ್ಲಿಯ ಏನು ಅನುಷ್ಠಾನ ಮಾಡುವಂತಹ ವಿಚಾರ ಇರಬಹುದು, ಅದರ ಬಗ್ಗೆ ಬಹಳ ಸವಿಸ್ತಾರವಾಗಿ ಇವತ್ತು ಚರ್ಚೆ ಮಾಡಿ ಆ ಒಂದು ವಿಂಗನ್ನು ಏನು ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಮಕ್ಕಳು ನೇರವಾಗಿ ಆ ಒಂದು ಎದುರು ಬಂದು ಮಾತಾಡುವಂತಹ ಧೈರ್ಯವನ್ನು ತೋರಿಸತಕ್ಕಂತಹ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಸಂಸ್ಥೆಯ ಉಪಕುಲಪತಿ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ಮಾತನಾಡಿ ಶುಭ ಹಾರೈಸಿದರು. Really appreciated the way you prepared yourself and come out with the very important activity. And this activity is very important for us at St. Aloysius. As Mr. Sudhir already said, that we have prepared so many of our old students to become excellent delegates in representing the country. Starting from Jerome D'Souza, who was also in the Constituent Assembly in the beginning in 1948 to 51, and later on George Fernandez here, K.S. Segde, many of you come from K.S. Segde institution, that he was a student here, he was also Lok Sabha speaker, then the speaker here at this moment in Vidhana Sauda, and the present MP from Mangalore. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಎಂಪಿ, ಆಟೋನೋಮಸ್ನ ರಿಜಿಸ್ಟ್ರಾರ್ ಡಾಕ್ಟರ್ ಆಲ್ವಿನ್ ಡೇಸಾ, ಡೀಮ್ ಟು ಬಿ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಡಾಕ್ಟರ್ ರೊನಾಲ್ಡ್ ನಜರತ್, ಅಡ್ಮಿನ್ ಬ್ಲಾಕ್ನ ನಿರ್ದೇಶಕ ಡಾಕ್ಟರ್ ಚಾರ್ಲ್ಸ್ ವಿ ಫುಟಾಡೋ, ಸಿಬ್ಬಂದಿ ಕನ್ವೀನರ್ ಮರಿಯಾ ಶೈಲಾ, ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ನ ಡೀನ್ ಡಾಕ್ಟರ್ ರೋಸ್ ವೀರಾ ಡಿಸೋಜಾ, ಪ್ರಧಾನ ಕಾರ್ಯದರ್ಶಿ ರೋನ್ಸ್ಟನ್ ಸಿಕ್ವೆರಾ, ಡೈರೆಕ್ಟರ್ ಜನರಲ್ ಅನಿತಾ ಸಾರಾ ಅನಿಯನ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.